ಯಯ್ಯಾಡಿಯಲ್ಲಿ ಯುವಕನೋರ್ವನಿಗೆ ಚೂರಿ ಇರಿತ ಆಗಿರತಕ್ಕಂತಹ ಘಟನೆ ನಿನ್ನೆ ಮಧ್ಯಾಹ್ನ ನಡೆದಿದೆ. ಮಂಗಳೂರಿನ ಯಯ್ಯಾಡಿಯಲ್ಲಿ ಆಗಿರತಕ್ಕಂತಹ ಘಟನೆ ಚೂರಿ ಇರಿತಕ್ಕೆ ಒಳಗಾದಂತಹ ಕೌಶಿಕ್ ಎಂಬಾತ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ. ಬ್ರಿಜೇಶ್ ಶೆಟ್ಟಿ ಮತ್ತು ಗಣೇಶ್ ವಿಜಯ್ ಎನ್ನುವಂತಹ ಇಬ್ಬರು ಈ ಚೂರಿ ಇರಿದಂತಹ ಆರೋಪಿಗಳು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಚೂರಿ ಇರಿತಕ್ಕೊಳಗಾದಂತಹ ಕೌಶಿಕ್ ಸ್ಥಿತಿ ಇದೀಗ ಚಿಂತಾಜನಕವಾಗಿದೆ. 1 ತಿಂಗಳ ಹಿಂದೆ ನಡೆದಂತಹ ಒಂದು ಗಲಾಟೆಯ ವಿಚಾರ, ಕ್ಷುಲ್ಲಕ ವಿಚಾರಕ್ಕೆ ನಡೆದಂತಹ ಗಲಾಟೆಯ ವಿಚಾರ, ಬ್ರಿಜೇಶ್ ಶೆಟ್ಟಿ ಮತ್ತು ಕೌಶಿಕ್ ಎಂಬಾತನಿಗೆ ಹೊಡೆದಿದ್ದ, ಅಂದರೆ ಈ ಬ್ರಿಜೇಶ್ ಶೆಟ್ಟಿ ಏನಿದ್ದಾನೆ ಈತ ಕೌಶಿಕ್ ಅನ್ನುವಂಥ ಈ ಚೂರಿ ಇರಿತಕ್ಕೊಳಗಾದಂತಹ ಯುವಕನಿಗೆ 1 ತಿಂಗಳ ಹಿಂದೆ ಹೊಡೆದಾಟ ನಡೆದಿತ್ತು. ಆ ಸಂದರ್ಭದಲ್ಲಿ ಬ್ರಿಜೇಶ್ಗೆ ಕೂಡ ಕೌಶಿಕ್ ಹಲ್ಲೆ ಮಾಡ್ತಾನೆ. ಆ ಗಲಾಟೆಯ ದ್ವೇಷದ ಕಾರಣಕ್ಕೋಸ್ಕರ ನಿನ್ನೆ ಮಧ್ಯಾಹ್ನದ ಸಂದರ್ಭದಲ್ಲಿ ಯಯ್ಯಾಡಿಯ ಬಳಿ ಕೌಶಿಕ್ ಮೇಲೆ ಬ್ರಿಜೇಶ್ ಶೆಟ್ಟಿ ಮತ್ತು ಗಣೇಶ್ ವಿಜಯ್ ಎನ್ನುವಾತ ಹಲ್ಲೆ ಮಾಡ್ತಾರೆ. ಹೊಟ್ಟೆಯ ಭಾಗಕ್ಕೆ ಚೂರಿ ಇರಿತ ಆದಂತಹ ಹಿನ್ನೆಲೆ ಕೌಶಿಕ್ ಸ್ಥಿತಿ ಬಹಳ ಚಿಂತಾಜನಕ ಆಗಿದೆ. ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನಿನ್ನೆ ಮಧ್ಯಾಹ್ನದ ಸಂದರ್ಭದಲ್ಲಿ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ನಡೆದಂತಹ ಚೂರಿ ಇರಿತ ಪ್ರಕರಣ ಇದೀಗ ಚೂರಿ ಇರಿತಕ್ಕೊಳಗಾದಂತಹ ಯುವಕ ಕೌಶಿಕ್ ಎಂಬಾತ ಚಿಂತಾಜನಕ ಸ್ಥಿತಿಯಲ್ಲಿ ಈಗ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ.